ವಿಜಯಪುರದಲ್ಲಿರುವ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಮತ್ತೆ ಕೋವಿಡ್ ರೋಗಿಗಳ ಅನುಕೂಲಕ್ಕಾಗಿ ಆಕ್ಸಿಜನ್ ಯುಕ್ತ 200 ಬೆಡ್ ವ್ಯವಸ್ಥೆ ಮಾಡಲು ನಿರ್ಧರಿಸಿದೆ. ಆದರೆ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಎಂದು ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಎಂಬಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಶಾಸಕ ಎಂಬಿ ಪಾಟೀಲ್ ಅವರು, ಬಿಎಲ್ಡಿ ಆಸ್ಪತ್ರೆಯಲ್ಲಿ ಈಗಿರುವ 500 ಬೆಡ್ಗಳಿವೆ. ಈಗಾಗಲೇ 300 ಆಕ್ಸಿಜನ್ ಬೆಡ್ಗಳಿವೆ. ಮತ್ತೆ 200 ಹೊಸ ಆಕ್ಸಿಜನ್ ಬೆಡ್ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. 200 ಬೆಡ್ ನಿರ್ಮಿಸಿದ್ರೆ 10 ಆಕ್ಸಿಜನ್ ಬೇಕು. ಸರ್ಕಾರ ನಮ್ಮ ಆಸ್ಪತ್ರೆಗೆ ಬೇಕಾಗುವಷ್ಟು ಆಕ್ಸಿಜನ್ ಕೊಡಲು ಮುಂದೆ ಬರುತ್ತಿಲ್ಲ. ಆದ್ದರಿಂದ ಆಕ್ಸಿಜನ್ ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಹೇಗೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೆ ಆಕ್ಸಿಜನ್ ಕೊಟ್ಟರೆ ಇನ್ನು ಹೆಚ್ಚಿನ ಸೇವೆ ಸಲ್ಲಿಸಲು ಮಾತ್ರ ಸಾಧ್ಯ. ಇಂದು ನಮ್ಮ ಆಸ್ಪತ್ರೆಗೆ ರೆಮಿಡಿಸಿವಿರ್ ಆಲ್ ಔಟ್ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ 300 ಆಕ್ಸಿಜನ್ ಬೆಡ್ಸ್ ಇದಾವೆ, 200 ಆಕ್ಸಿಜನ್ ಬೆಡ್ಸ್ ಇದಾವೆ. ಇದನ್ನ ಮತ್ತೆ 200 ಆಕ್ಸಿಜನ್ ಬೆಡ್ ತಯಾರು ಮಾಡಲಿಕ್ಕೆ ಈಗಾಗಲೇ ಏನು 13 ಕೆಜಿ ನಮಗೆ ಆಕ್ಸಿಜನ್ ಪ್ಲಾಂಟ್ ಇದೆ, ಸ್ಟೋರೇಜ್ ಪ್ಲಾಂಟ್ ಇದೆ. ಇನ್ನೊಂದು 13 ಕೆಜಿದು ಈಗಾಗಲೇ ಕೆಲಸ ನಡೀತಾ ಇದೆ. ಈ ಸರ್ಕಾರ ತರ ಮುಂದೆ ಮಾಡಲಾಗುವುದು ಹೇಳ್ತಾ ಇಲ್ಲ, ಪರ್ಮಿಷನ್ ತಗೊಂಡು ಕೆಲಸ ನಡೀತಾ ಇದೆ, ಬರ್ತಾರೆ. ಆಮೇಲೆ 200 ಬೆಡ್ ಆಕ್ಸಿಜನ್ ಲೈನ್ಸ್ ಕೂಡ ಇರ್ತಾ ಇದ್ವಿ. ನಮ್ಮ ಟ್ರಾಮಾ ಸೆಂಟರ್ 200 ಬೆಡ್ಸ್ ಫಸ್ಟ್ ಮೇಲೆ ಹೋಗ್ತಾರೆ ಕರೆಕ್ಷನ್ ಅಲ್ಲಿ. ಒಂದು 200 ಎಕ್ಸ್ಟೆನ್ಸ್ ಬೆಡ್ ಅಂದ್ರೆ we will take it from 300 oxygen beds to 500 oxygen beds, provided government gives us 10 KLD for the new oxygen this one. ಇನ್ನು ಅದನ್ನ ನಾನು ತಗೊಂಬಂದು ಇಲ್ಲಿ ತರಲಿ ಸೆಂಟ್ರಲ್ ಟಾಸ್ಕ್ ಫೋರ್ಸ್ ಅದು ಎಂ ಪಿ ಪಾರ್ಟ್ ನೀವೇ ತಗೊಂಬರಿ. ಅಂದ್ರೆ ಮಾಡೋಕ್ಕಾಗಲ್ಲ. ಪ್ರೊವೈಡೆಡ್ ಯು ಪ್ರೊವೈಡ್ ರೆಮಿಡಿಸಿವಿರ್ ಫಾರ್ ದೋಸ್ ಪೇಷಂಟ್ಸ್. ನಿಮ್ಮ ಸಪೋರ್ಟ್ ಬೇಕು. ನಾವು ತಯಾರಿದ್ದೀವಿ. ಬಹುಶಃ 700 ಬೆಡ್ಸ್ ಯಾವ ಜಿಲ್ಲೆಯಲ್ಲೂ ಕೂಡ ಯಾವುದೇ ದೊಡ್ಡ ಜಿಲ್ಲೆಯಲ್ಲಿ ಮಣಿಪಾಲ ಇರ್ಬೋದು ಗೊತ್ತಿಲ್ಲ ನನಗೆ. ಲಾಲಸಾಬಾದ್ ಸವರಗೋಳ ವಿ4 ನ್ಯೂಸ್ ವಿಜಯಪುರ.